ವೇತನ ಪಾವತಿ ಹಾಗೂ ನಿವೃತ್ತ ನೌಕರರ ಸೌಲಭ್ಯ ಪಾವತಿಗೆ ಆಗ್ರಹಿಸಿ ಪುತ್ತೂರು ವಿಭಾಗ ಕೆಎಸ್ಆರ್ಟಿಸಿ ಮಜ್ದೂರು ಸಂಘದ ಸದಸ್ಯರು ಆರಂಭಿಸಿದ ಅಮರಣಾಂತ ಉಪವಾಸ ಮಂಗಳವಾರ 2ನೇ ದಿನಕ್ಕೆ ತಲುಪಿತು. ಮಜ್ದೂರು ಸಂಘದ ಪುತ್ತೂರು ಘಟಕದ ಅಧ್ಯಕ್ಷ ಹಾಗೂ ನಿವೃತ್ತ ಚಾಲಕ 76 ವರ್ಷ ವಯಸ್ಸಿನ ಮಾಡಾವು ವಿಶ್ವನಾಥ್ ರೈ ಅವರು ಅಮರಣಾಂತ ಉಪವಾಸ ಆರಂಭಿಸುವ ಮೂಲಕ ನೌಕರರಿಗೆ ಬೆಂಬಲವನ್ನು ಸೂಚಿಸಿದರು. ವಿಷಯ ತಿಳಿದ ಪುತ್ತೂರು ಶಾಸಕ ಸಂಜೀವ ಮಠಂದೂರ್ ಅವರು ಸ್ಥಳಕ್ಕೆ ಆಗಮಿಸಿ ವಯೋವೃದ್ಧರಾದ ಮಾಡಾವು ವಿಶ್ವನಾಥ್ ರೈ ಅವರನ್ನು ಮನವೊಲಿಸುವ ಮೂಲಕ ಅಮರಣಾಂತ ಉಪವಾಸವನ್ನು ಕೈಬಿಡುವಂತೆ ಮಾಡುವಲ್ಲಿ ಯಶಸ್ವಿಯಾದರು. ಮಾಡಾವು ವಿಶ್ವನಾಥ್ ರೈ ಪುತ್ತೂರು ವಿಭಾಗದ ಕೆಎಸ್ಆರ್ಟಿಸಿ ಮಜ್ದೂರು ಸಂಘದ ಸ್ಥಾಪನೆಗೆ ಪ್ರಮುಖ ಕಾರಣಕರ್ತರಾಗಿದ್ದು 2009ರಲ್ಲಿ ಅಂದಿನ ಬಿಜೆಪಿ ಸರ್ಕಾರದ ಅಧಿಕಾರಾವಧಿಯಲ್ಲಿ ಪುತ್ತೂರು ಶಾಸಕಿ ಮಲ್ಲಿಕಾ ಪ್ರಸಾದ್ ಅವರ ಮೂಲಕ ರಾಜ್ಯ ಸರ್ಕಾರದ ಮೇಲೆ ಒತ್ತಡ ತಂದು ಪುತ್ತೂರಿಗೆ ಹೊಸ ಕೆಎಸ್ಆರ್ಟಿಸಿ ವಿಭಾಗವನ್ನು ತೆರೆಸುವಲ್ಲಿ ಯಶಸ್ವಿಯಾಗಿದ್ದರು. ಈ ಸಂದರ್ಭದಲ್ಲಿ ಪುತ್ತೂರು ವಿಭಾಗದ ಕೆಎಸ್ಆರ್ಟಿಸಿ ಮಜ್ದೂರು ಸಂಘದ ಅಧ್ಯಕ್ಷ ಹಾಗೂ ನ್ಯಾಯವಾದಿ ಶ್ರೀ ಗಿರೀಶ್ ಮಳಿ, ಪ್ರಧಾನ ವಕ್ತಾರ ಶಾಂತರಾಮ್ ಬಿಟ್ಲ, ರಾಮಚಂದ್ರ ಅಡಪ್ಪ, ವೆಂಕಟರಮಣ ಭಟ್, ಮಹಾಬಲ ಗಡಿಮಾರ್, ಸಂಜೀವ್ ಗೌಡ ಮತ್ತಿತರರು ಮಾತುಕತೆಯಲ್ಲಿ ಪಾಲ್ಗೊಂಡಿದ್ದರು. ಇದನ್ನು ಮುಚ್ಚಿನ ಒಂದು ಈ ವಿಭಾಗವನ್ನೇ ಪುತ್ತೂರು ಡಿಪೋನೇ ಮುಚ್ಚಿನ ಒಂದು ವ್ಯವಸ್ಥೆ ಆಚಿತ್ತನೆ నేను కూడా పుత్తూరు డిపో కూడా బంద్ ಮಾಡ್ತು ಆ ಸಮಯ ವಿಭಾಗ ಎಂಕಲ ಐಟ್ 3 ಸತಿ 4 ಸತಿ ಜಿಲ್ಲಾಧಿಕಾರಿನ ಕಚೇರಿ ಎದುರು ಉಪಸತ್ಯಾಗ ನಮ್ಮ ಏನು ಈ ಮೂರು ಈ ಯೂನಿಯನ್ ಇದೆ ನಮ್ಮ ಮೇನ್ ಏನು ಮಲ್ಪೈನ ಒಂದು ಯೂನಿಯನ್ ఉంది ಇನಿ ಅಖಿಲಿಗೆ ಉಪದ್ರ ಆಪನು ಬಂದಾಗ ಎನ್ನ ಪ್ರಯಾಸ ಲೆಕ್ಕ ನಮ್ಮ ಒಂದು ಜನಕ್ಕಳನ್ನು ಗುರುತಿಸಲು ನಾವು ತಪ್ಪತ್ತ ಏನು ಪ್ರಯಾಸ ಕುಡಿದು ನಾವು ಆತು ಬಂಗೋಡು ಉಳ್ಳೇನು ಅಂಚಿನ ಸಂದರ್ಭಗಳು ನಮ್ಮಲ್ಲಿ ಗುರ್ತು ಬಂದ ದಾನ ಅಂತಾರೆ ಆನೆ ಕಟ್ಟಿ ಹಿಂಗೆ ಅಂಚ ಇಂಚು ಮಾಡ್ತೀವಿ ಇನ್ನು ಹೆಂಗಿನ ಕೈ ಬಿಡಿಯನ್ನು ಕೂಡ ಬರೀತೀವಿ ಬರೀ ಸರಿ ಏಕೆ ಇರ್ನ ಅಗ್ರ ಬೊಕ್ಕ ಆಕ್ರೋಶ ಕೊಂಡಾಗಿ ಇರೇನು ಅಂತ ಹೇಳಿ ಆಪುಜಿ ಬಂದಾಗ ನನಗೆ ಆಕ್ರೋಶ ಬರ್ಕೊಂಡು ಆಕ್ರೋಶ ಬಂದಾಗ ಬಡ ಡಿ ಸಿ ಮೂರು ಎಂಕಲ ಮಿತ್ತು ಏತ್ಮಲ್ಲ ಅಪಾದನ ಮತ್ತೆ ಗೊತ್ತುಂಟು ಈಗ ಅದು ಪನ್ನೆ ಅಲ್ಪಾದನ ತಪ್ಪುನ ಆರು ತೌಜಾತು ಎಂಕಲ ಮೂರು ಇಂಜೆಕ್ಷನ್ ಕೊಡುತ್ತೆ ತಪ್ಪಿದೆ ಇಂಜೆಕ್ಷನ್ ಕೊಂಡ್ರೆ ಅದಕ್ಕಂತ ಕೆಲವು ಪಾಯಿಂಟ್ಸ್ ಕೂಡ ಉಂಟು ಬೇರೆ ಮಂತ್ರ ನಮ್ಮ ಇತಬಾರ್ದು ಲೀಗಲ್ ಸೆಕ್ಷನ್ ಲೀಗಲ್ ಒಟ್ಟಿಗೆ ಇಪ್ಪ ನಗಲ ಮುಖಾಂತರ ಮಂತಿಪ್ಪೇರಿ ಅವು ಲೀಗಲ್ ಪರ್ಪಸ್ಫುಲ್ ಮಲ್ಪೇರ್ನತ್ತೆ ಅದ ತಾವು 6 ಮಂದಿರ ಪೋರ ಇದು ಸೈನ್ ಆರ ಎಂಚಾದ ಹೆಣ್ಮ ಪೇಜಿ ಮಾಡ್ತೀರಿ